ಮಂದಿರದಲ್ಲಿ ಘನತ್ಯಾಜ್ಯ ನಿರ್ವಹಣೆ ಸವಾಲು ಹಾಗೂ ಸಾಧ್ಯತೆಗಳು ಎಂಬ ವಿಷಯದ ಕುರಿತಾಗಿ ವಿಚಾರ ಸಂಕಿರಣ ಕಾರ್ಯಕ್ರಮವು ಮಂಗಳೂರಿನ ಕೊಡಿಯಲ್ ಬೈಲ್ನ ದಿ ಓಷನ್ ಪರ್ಲ್ ಹೋಟೆಲ್ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು 2014ರ ಬಳಿಕ ನರೇಂದ್ರ ಮೋದಿಯವರ ಸ್ವಚ್ಛ ಭಾರತ್ ಅಭಿಯಾನದಡಿ ಅನೇಕ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜಿಸುತ್ತಾ ಬಂದಿದ್ದೇವೆ. ಘನತ್ಯಾಜ್ಯವನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡಬಹುದು ಎಂಬ ಉದ್ದೇಶದಿಂದ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಜನಜಾಗೃತಿಯ ಜೊತೆಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡುವ ಮುಖೇನ ಅದು ನಗರದ ಸೌಂದರ್ಯವನ್ನ ಇರಬಹುದು, ಇನ್ನಿತರ ಸ್ವಚ್ಛ ಮನಸ್ಸು ಎನ್ನುವಂತಹ ಕಾರ್ಯಕ್ರಮದ ಮುಖೇನ ಶಾಲಾ ಕಾಲೇಜುಗಳಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಈಗಾಗಲೇ ಗಣೇಶ್ ಕಾರ್ಣಿಕ್ ಅವರು ಮಾತನಾಡುವ ಹೇಳಿದ್ರು, ದಾವಣಗೆರೆಯ ಮೇಯರ್ ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಮಂಗಳೂರು ಮತ್ತು ದಾವಣಗೆರೆಯ ಎರಡು ನಗರಗಳು ಕೆಲವೊಂದು ಒಪ್ಪಂದಗಳನ್ನು ಮಾಡುವ ಮುಖೇನ ಒಟ್ಟ ಅಭಿವೃದ್ಧಿಯ ಬಗ್ಗೆ ಒಂದಷ್ಟು ಚಿಂತನೆಗಳನ್ನು ಮಾಡಬೇಕು ಅನ್ನುವಂಥ ಸಲಹೆಗಳನ್ನು ಕೊಟ್ಟಿದ್ದಾರೆ. ಖಂಡಿತವಾಗಲೂ ಆ ಸಲಹೆಗಳನ್ನು ನಾನು ಸ್ವೀಕಾರ ಮಾಡ್ತಾ ಇವತ್ತು ಮಂಗಳೂರು ಈ ಏನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ರಾಮಕೃಷ್ಣ ಮಠ, ಇದು ನೇರವಾಗಿ ಮಂಗಳೂರಿನ ಮಹಾಜನತೆಗೆ ಇದರಿಂದ ಪ್ರಯೋಜನ ಸಿಗ್ತದೆ. ಅದರ ಜೊತೆಗೆ ಆಡಳಿತ ವ್ಯವಸ್ಥೆಯಲ್ಲಿರುವಂತಹ ಮಂಗಳೂರು ಮಹಾನಗರ ಪಾಲಿಕೆಗೆ ಸಾಕಷ್ಟು ಇದರಿಂದ ಲಾಭಗಳು ದೊರೆಯುತ್ತಾ ಇದೆ. ಅನಂತರ ಮಂಗಳೂರಿನ ರಾಮಕೃಷ್ಣ ಮಠದ ಸ್ವಾಮಿ ಏಕಗಮ್ಯಾನಂದಾಚಿ ಅವರು ಮಾತನಾಡಿ, ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಹೊಸ ವಿಷಯಗಳನ್ನು ತಂದು ಸಮಾಜಕ್ಕೆ ಏನಾದರೂ ಕೊಡುಗೆಗಳನ್ನು ನೀಡಬೇಕು. ಸ್ವಚ್ಛತೆ ಎನ್ನುವಂತಹದ್ದು ನಿತ್ಯ ನಿರಂತರವಾಗಿ ನಡೆಯಬೇಕು. ತ್ಯಾಜ್ಯ ಮಂಗಳೂರು ಪಾಲಿಕೆಗೆ ದೊಡ್ಡ ಸಮಸ್ಯೆ. ಮಂಗಳೂರಿನ ತ್ಯಾಜ್ಯ ಸಮಸ್ಯೆಗೆ ಹೊಸ ರೀತಿಯಲ್ಲಿ ಪರಿಹಾರವನ್ನ ಕೊಡಬೇಕು ಎಂದು ಹೇಳಿದರು. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನಾದರೂ ಹೊಸ ವಿಚಾರಗಳನ್ನ ತಂದು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು. ನಾವು ಹಿಂದೆ ಅಭಿಯಾನಗಳನ್ನು ಮಾಡ್ತಾ ಇದ್ವಿ, ಅಂದ್ರೆ ರಸ್ತೆ ಬದಿಯಲ್ಲಿ ಕಸ ಗುಡಿಸೋದು, ನಮ್ಮ ಮೇಯರ್ ಅವರು ಹೇಳಿದಾಗೆ ಪೇಂಟಿಂಗ್ ಮಾಡೋದು, ನಗರದ ಸೌಂದರ್ಯೀಕರಣ, ಇದನ್ನೆಲ್ಲ ಮಾಡ್ತಾ ಇದ್ವಿ. ಪ್ರಧಾನಿಗಳು ಕರೆ ಕೊಟ್ಟಿದ್ರು ಸ್ವಚ್ಛ ಭಾರತ ಮಾಡಿ ಅಂತ. ಆ ಹಿನ್ನೆಲೆ ಪ್ರಧಾನಿಗಳು ಹೇಳಿದ್ರು 2014ರಿಂದ 2019 ಗಾಂಧೀಜಿ ಅವರ 150ನೇ ಜನ್ಮ ಜಯಂತಿವರೆಗೂ ಕಾರ್ಯಕ್ರಮ ನಡೀಬೇಕು, ಭಾರತ ಅಮೃತ ಸ್ವಚ್ಛವಾಗಬೇಕು, ಅದು ಅವರಿಗೆ ಕೊಡುವಂತ ನಿಜವಾದ ಶ್ರದ್ಧಾಂಜಲಿ ಅಂತ ಹೇಳಿ ಇದು 5 ವರ್ಷದ ಕಾರ್ಯಕ್ರಮ ಅಂತ ಹೇಳಿದ್ರು. ಆದ್ರಿಂದ ನಾವು 5 ವರ್ಷಕ್ಕೆ ಇದನ್ನ ಸಮಾರೋಪ ಮಾಡಿದ್ವಿ. ನಗರ ಸ್ವಚ್ಛವಾಯಿತಾ, ನಮ್ಮ ರಾಷ್ಟ್ರ ಸ್ವಚ್ಛವಾಯಿತಾ ಅಂತ ಕೇಳಿದ್ರೆ ತಮಗೆಲ್ಲರಿಗೂ ಗೊತ್ತಿದೆ. ಇದು ನಿತ್ಯ ನಿರಂತರವಾಗಿ ನಡಿಬೇಕಾದಂತ ಒಂದು ಪ್ರಕ್ರಿಯೆ ಸ್ವಚ್ಛತೆ ಅನ್ನೋದು. ಆದರೆ ಜನಮಾನಸದಲ್ಲಿ ಒಂದು ಸ್ವಚ್ಛತೆಯ ಒಂದು ಪರಿಕಲ್ಪನೆ, ಜಾಗೃತಿ ಸಣ್ಣ ಮಟ್ಟದಲ್ಲಿ ಮಂಗಳೂರು ನಗರದಲ್ಲಿ ನಡೀತು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಮಂಗಳೂರು ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ, ದಾವಣಗೆರೆ ಪಾಲಿಕೆಯ ಮೇಯರ್ ಎಸ್ಟಿ ವೀರೇಶ್ ಮತ್ತು ಉದಯ್ ಅವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭ ರಾಣಿಬೆನ್ನೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷ ಸ್ವಾಮಿ ಪ್ರಕಾಶಾನಂದಾಚಿ, ಬಿಜೆಪಿ ವಕ್ತಾರರಾದ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್, ಮಂಗಳ ಸಂಪನ್ಮೂಲ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ದಿಲ್ರಾಜ್ ಆಳ್ವಾ, ಪಾಲಿಕೆಯ ಆರೋಗ್ಯ ಕಮಿಟಿಯ ಚೇರ್ಮನ್ ಸಂದೀಪ್ ಗರೋಡಿ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಯಾನ್ ವಿ4 ನ್ಯೂಸ್ ಮಂಗಳೂರು.